ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುಮತಿ. ಇದನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಏನು ವಿಭಿನ್ನ ರೀತಿಯಾದಂಥ ಖಾದ್ಯ ಹೇಳ್ಕೊಡ್ತೀನಿ ಅಂತ ಹೇಳಿದಿರಿ, ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ತಾವು? ನಾವು ಇದು ಮೊಟ್ಟೆ ಗಸಿ ಮಾಡೋದು. ಮೊಟ್ಟೆ ಗಸಿ. ಮೊಟ್ಟೆ ಗಸಿ. ಓಕೆ. ಸೊ ಎಗ್ ಗ್ರೇವಿ ಅಂತ ಆದರೂ ಹೇಳ್ಬೋದು, ಮೊಟ್ಟೆ ಗಸಿ. ಶುರು ಮಾಡೋಣ. ಇದೆ ಯಾವುದು, ಅನ್ನದ ಜೊತೆಗ ಅಥವಾ ಚಪಾತಿ ಜೊತೆಗ? ಚಪಾತಿಗೂ ಆಗ್ತದೆ, ಅನ್ನಗೂ ಆಗ್ತದೆ, ಯಾವುದಕ್ಕೂ ಆಗುತ್ತೆ. ಸರಿ, ಹಾಗಾದರೆ ಎಲ್ಲ ಇದಕ್ಕೂ ವರ್ಸಟೈಲ್ ಆಗಿ ಆಗುವಂಥದ್ದು. ಶುರು ಮಾಡೋಣ. ಫಸ್ಟ್ ಹೇಗೆ ಬಾಣಲೆ ಓಕೆ ಇಟ್ಕೊಳ್ಳಿ, ನಾನು ಕೆಲಸ ಮಾಡ್ತೀನಿ. ಸ್ವಲ್ಪ ಕೆಲಸ ನಾನು ಮಾಡಬೇಕಲ್ವಾ, ಬರೀ ಕೂತ್ಕೊಂಡು ತಿಂದರೆ ಹೇಗೆ? ತಗೊಳ್ಳಿ, ಎಣ್ಣೆ ಹಾಕ್ಬೇಕಲ್ಲ, ಎಣ್ಣೆ ಹಾಕ್ಕೊಳ್ಬೇಕಾ? ಸೊ ನಮ್ಮ ಅಡುಗೆ ಮನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತೀವಿ. ಯಾಕೆ ಗೊತ್ತಾ, ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಹೇಗೆ ನೋಡ್ಕೊಳ್ಳಿ. ಸ್ವಲ್ಪ ಹಾಕಿ ಹಾಕ್ಬೇಕಾ? ಹ್ಞೂ ಸಾಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲ ಒಗ್ಗರಣೆನ ಇದು? ಒಗ್ಗರಣೆ ಹಾಕಿ ಗಸಿ ಮಾಡಿ. ಫಸ್ಟ್ ಎಲ್ಲ ಒಗ್ಗರಣೆ ಇಟ್ಕೊಳ್ಬೇಕು. ಉದ್ದಿನ ಬೇಳೆ, ಶುಂಠಿ. ಶುಂಠಿ ಕೂಡ ಒಗ್ಗರಣೆಗೇನೇನಾ? ಒಗ್ಗರಣೆಗೆ ಅದು ಒಳ್ಳೇದಾಗ್ತದೆ ಗ್ಯಾಸ್ಟ್ರಿಕ್ಗೆ. ಇದು ಮೊಟ್ಟೆ ಯೂಶಲಿ ಕೆಲವರಿಗೆ ಅಸಿಡಿಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಶುಂಠಿ ಬೆಸ್ಟ್. ಕಾಯಿಮೆಣಸು, ಹಸಿಮೆಣಸು, ಇದು ಬೇವರ ಸೊಪ್ಪು, ಕರಿಬೇವು, ಆಮೇಲೆ ಟೊಮಾಟ ಹಾಕಿ. ಯಾವುದು ಕಾಯೋಗಿಲ್ಲ, ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಹೋಗ್ತಾ ಇರೋದು. ಕಾಯ್ತದಲ್ಲಿ ಟೊಮೆಟೊ ಕಾಯಬೇಕು. ಈಗ ಈರುಳ್ಳಿ, ಸೊ ತಾವೇನು ಮಾಡ್ಕೊಂಡಿದ್ದೀರಿ? ಕ್ಯಾಂಡಲ್ ಫ್ಯಾಕ್ಟ್ರಿ ಗೊತ್ತಿದೆ. ಕ್ಯಾಂಡಲ್ ಫ್ಯಾಕ್ಟ್ರಿಯಲ್ಲಿ ಆ ಒಳ್ಳೆ ಪರಿಮಳ ಬರುವಂಥ ಅರೋಮ್ಯಾಟಿಕ್ ಕ್ಯಾಂಡಲ್ ಅಲ್ಲಿ ಇದೆಲ್ಲ ತಯಾರಾಗುತ್ತೆ. ಅಂದರೆ ಕ್ಯಾಂಡಲ್ ಫ್ಯಾಕ್ಟ್ರಿಯಲ್ಲ ಮಕ್ಕಳ ನೋಡೋದು, ಬೇಬಿ ಸಿಟ್ಟಿಂಗ್. ಒಂದು ಶಿಫ್ಟಿಗೆ 15-12 ಮಕ್ಕಳು ಇರ್ತಾರೆ. ನಾವು 2 ಜನ ಇದ್ದೇವೆ. ಓ, ಕ್ಯಾಂಡಲ್ ಮೇಕಿಂಗ್ ಫ್ಯಾಕ್ಟ್ರಿಯಲ್ಲಿ ನೀವು ಇದು ಬೇಬಿ ಸಿಟ್ಟಿಂಗ್. ವೆರಿ ನೈಸ್. ಸೊ ನೋಡಿ, ಈಗ ಮಹಿಳೆಯರಿಗೆ ಎಷ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸೆಕ್ಟರಲ್ಲೂ ಕೂಡ ಮಾಡ್ಕೊಳ್ಬೋದು. ಸೊ ಅವರು ಈಗ ನೀವು ಹೇಳಿದಾಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಇದರಲ್ಲಿ ಕ್ಯಾಂಡಲ್ ತಯಾರಿಸೋದು. ಅಲ್ಲಿಗೆ ಕೆಲಸಕ್ಕೆ ಹೋಗುವಾಗ ಮಕ್ಕಳನ್ನ ಏನಪ್ಪ ಮಾಡೋದು ಅಂತ ಹೇಳಿದ್ರೆ ಅವರು ಕರ್ಕೊಂಡು ಬರ್ತಾರೆ ಶಿಫ್ಟಿಗೆ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ 2 ಗಂಟೆವರೆಗೆ, 2 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆವರೆಗೆ. ಓಕೆ ಓಕೆ. ಮತ್ತೆ ಅವರ ಗಾಡಿಯಲ್ಲಿ ತಂದು ಬಿಡ್ತಾರೆ ರಾತ್ರಿ ಆದರೆ. ಸೊ ಈರುಳ್ಳಿ ಕಾಯ್ತು, ಇನ್ನು ಗ್ರೈಂಡ್ ಮಾಡ್ಕೊಳ್ಳೋದಾ? ಓಕೆ, ಇದು ಆಫ್ ಮಾಡಲಾ? ಆಫ್ ಮಾಡ್ಕೊಳ್ಳೋದು. ಸೊ ಇಷ್ಟನ್ನು ಮಾತ್ರ ಗ್ರೈಂಡ್ ಮಾಡ್ಕೊಳ್ಳೋದಾ? ಇಷ್ಟನ್ನು ಗ್ರೈಂಡ್ ಮಾಡಿ. ಹೌದು, ಮತ್ತೆ ಇದು ಮಾಡಿ ಗಸಿ ಹಾಕಿ ಆಮೇಲೆ ತಗೊಳ್ಳಿ. ಮೆಣಸಿನ ಪುಡಿ ಮತ್ತು ಕರಿಬೇವು, ತೆಂಗಿನ ತುರಿ,
ಸೊ ಮೊದಲು ಇದನ್ನು ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಅದರಲ್ಲಿ ಅದು ಇದು ಮಾಡಿದ್ಮೇಲೆ ಇದಕ್ಕೆ ಹಾಕಿ ಮತ್ತೆ ಮೊಟ್ಟೆ ಹಾಕೋದು. ಸರಿ, ಸೊ ನೀರು ಹಾಕ್ಲಾ ಹೇಗೆ? ಸ್ವಲ್ಪ ನೀರು ಸಾಕಾ? ಸಾಕಲ್ಲ? ಸಾಕು. ತಗೋ, ನೀರು ಬೇಕಾದರೆ ತಗೊಳ್ಳಲ್ಲ. ನೀರು ಹಾಕಬೇಕಾ? ಅದು ಹಾಕಿದೆ ಮಗ. ನೀರು ಹಾಕ್ಕೊಳ್ಬೇಕಾ? ನೀರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಾ? ಸೊ ಇಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳೋದು, ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ತೀರಾ ಗಟ್ಟಿ ಆದರೆ ಈ ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತದೆ. ಹಾಂ, ಇದು ಸ್ವಲ್ಪ ತೆಳು ಆಯ್ತಲ್ಲ. ಚಪಾತಿ ತಿನ್ಲಿಕ್ಕೂ ಆಗ್ತದೆ. ಸೊ ಎರಡಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಆಮೇಲೆ ಇದು ಮೊಟ್ಟೆ ಹಾಕ್ತಾರೆ, ಬೇಯಿಸಿದ ಮೊಟ್ಟೆ. ಸೊ ಮೊದಲೇ ಬೇಯಿಸಿ ಚೂರು ಮಾಡಿ ಇಟ್ಕೊಂಡಿದ್ದೀರಿ. ಈಗ ಆಗ್ತಾ ಬಂತು, ಆಯಿತು. ಸೊ ರೆಡಿ ಆಯಿತು. ಸೊ ಮೊದಲೇ ಬೇಯಿಸಿ ಇಟ್ಕೊಂಡ್ರೆ ಇದೊಂದು ಬೆನಿಫಿಟ್. ಯಾಕೆ ಅಂತ ಹೇಳಿದರೆ ಈ ಥರ ಗ್ರೇವಿ ಇದನ್ನು ತಯಾರಿಸಿ ಕುದಿಸ್ಕೊಂಡ ತಕ್ಷಣ ಮೊಟ್ಟೆ ಹಾಕಿದರೆ ಅಲ್ಲಿಗೆ ಫಿನಿಶ್. ಸೊ ಇಲ್ದಿದ್ರೆ ಅದು ಹಾಕಿ ಸ್ವಲ್ಪ ಅದೇ ಇದರಲ್ಲಿ ಬೇಯಬೇಕು. ಬಟ್ ಬೇಯಿಸಿದ ಮೊಟ್ಟೆದು ಟೇಸ್ಟೇ ಬೇರೆ. ನೀವು ಅದರಲ್ಲೇ ಒಡೆದು ಹಾಕಿದರೆ ಅದರದ್ದೇ ಒಂದು ಟೇಸ್ಟ್ ಬೇರೆ ಅಲ್ವಾ? ಎಸ್. ಸೊ ದಿನ ಕೆಲಸಕ್ಕೆಲ್ಲ ಹೋಗುವಾಗ ಈ ಥರ ಆಗಬೇಕು ಅಡುಗೆ, ಅದಕ್ಕೆ ಈ ಥರ. ಸರಿ, ಸೊ ಸರ್ವ್ ಮಾಡ್ಕೊಳ್ಳೋಣ. ಆಯ್ತು, ತಗೊಳ್ಳಿ. ಮೊಟ್ಟೆ ಕಸಿ ರೆಡಿ ಆಗಿದೆ. ಟೇಸ್ಟ್ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ನೋಡೇ ಬಿಡ್ಲಾ? ಆಯ್ತು, ನೋಡಿ. ಎಸ್. ಸೊ ಮೇಲೇನೆ ಮೊಟ್ಟೆ ಕಾಯ್ತಾ ಇದೆ. ಬಿಸಿ ಉಂಟು. ಬಿಸಿ ಬಿಸಿನೇ ಟೇಸ್ಟ್ ನೋಡಿದ್ರೆ ಚೆನ್ನಾಗಿರುತ್ತೆ, ತೀರಾ ಬಿಸಿನೂ ಆಗಲ್ಲ. ಸೊ ಸ್ವಲ್ಪ ಸೇಫಾಗಿ. ಉಪ್ಪು ಅದೆಲ್ಲ ಅದೇ ಇದೆ. ಇಷ್ಟು ತಿಕ್ಕಿದ್ರೆ ಚಪಾತಿಗೆ ಚೆನ್ನಾಗಿರುತ್ತೆ, ಚಂದ ಆಗ್ತದೆ. ಚಪಾತಿ ಅನ್ನಕ್ಕೆ ಆದರೆ ಸೈಡ್ಗೆ ಇದು. ಸೊ ಸ್ವಲ್ಪ ಏನಾದರೂ ಸಾರು ಮಾಡಿಕೊಂಡು ಇದು ಸೈಡ್ಗೆ ಇಡಬೇಕು. ತೆಳು ಮಾಡಿಕೊಂಡ್ರೆ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ಚಪಾತಿಗೆ ಸರಿ. ತುಂಬ ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಮೊಟ್ಟೆ ಗ್ರೇವಿ ಅಥವಾ ಮೊಟ್ಟೆ ಗಶಿ ರೆಡಿಯಾಗಿದೆ. ಜಟ್ಪಟ್ ಅಂತ ಬೇರೆ ಆಗುತ್ತೆ. ಸೊ ಎಲ್ಲರೂ ಕೂಡ ಎಗ್ ಗ್ರೇವಿ ಮಾಡ್ತಾರೆ, ಆದರೆ ವಿಭಿನ್ನ ರೀತಿಯಲ್ಲಿ. ಸೊ ಇದು ಹೇಗೆ ಮಾಡೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮೊಟ್ಟೆ ಗ್ರೇವಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಬೆಳ್ಳುಳ್ಳಿ, ಉದ್ದಿನಬೇಳೆ, ಶುಂಠಿ, ಹಸಿಮೆಣಸು, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ಈರುಳ್ಳಿಯನ್ನು ಹುರಿಯಿರಿ. ಇನ್ನೊಂದೆಡೆ ಮೆಣಸಿನ ಪುಡಿ, ಕರಿಬೇವು, ತೆಂಗಿನ ತುರಿಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಒಗ್ಗರಣೆಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಬೇಯಿಸಿದ ಮೊಟ್ಟೆಯನ್ನು ಹಾಕಿ 1-2 ನಿಮಿಷ ಕುದಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮೊಟ್ಟೆ ಗ್ರೇವಿ ರೆಡಿ. ಚಟ್ಪಟ್ ರೆಸಿಪೀಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಎಗ್ ಗ್ರೇವಿ ಹೇಗೆ ಮಾಡೋದು ನೋಡ್ಕೊಂಡ್ರಿ. ನೆಕ್ಸ್ಟ್ ರೆಸಿಪಿ ಯಾವುದು ಹೇಳ್ಕೊಡ್ತಾರೆ ಅಂತ ನೋಡಿ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಒಂದಂತೂ ಎಗ್ ಗ್ರೇವಿ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಈಗ ಯಾವ ಅಡುಗೆ? ಅರಿವೆ ಸೊಪ್ಪು ಮಾಡುವ. ಅರಿವೆ ಸೊಪ್ಪು ಸುಕ್ಕ ಮಾಡುವ. ಅದರದ್ದು ಸುಕ್ಕ. ಸೊ ಉಪ್ಪುಕರಿ ಮಾಡ್ತಾರೆ, ಮೊಟ್ಟೆ ಹಾಕಿ. ಸೊ ಮೊಟ್ಟೆ ಎಲ್ಲದಕ್ಕೂ ಬೇಕು. ಸರಿ, ಹಾಗಾದರೆ ಸೊ ಮೊಟ್ಟೆ ಹಾಕಿ ಅರಿವೆ ಸೊಪ್ಪಿನ ಸುಕ್ಕ. ಸರಿ, ಶುರು ಮಾಡೋಣ. ಶುರು ಮಾಡಿ. ಎಸ್. ಎಣ್ಣೆ ಹಾಕ್ಕೊಳ್ಬೇಕಾ? ಎಣ್ಣೆ ಬೇಕು.
ಸೊ ಆಗಲೇ ಹೇಳಿದಾಗೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಸಾಕು. ಬೆಳ್ಳುಳ್ಳಿ, ಫಸ್ಟೇ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕಾಯಿಸಿದ ನಂತರ ಸಾಸಿವೆ, ಆಮೇಲೆ ಕರಿಬೇವು ಸೊಪ್ಪು. ಸೊ ಒಂದಾದ್ಮೇಲೆ ಒಂದು. ಸೊ ಇದು ಒಗ್ಗರಣೆ ಹೀಗೇನೆ ಹಾಕ್ಕೊಳ್ಬೇಕು ಅಂತ ನಿಮ್ದೊಂದು ಪದ್ಧತಿ. ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಮತ್ತು ಉದ್ದಿನಬೇಳೆ. ಸರಿ, ಎಲ್ಲದಕ್ಕೂ ಉದ್ದಿನ ಬೇಳೆ ಹಾಕ್ಕೊಳ್ತೀರಾ? ಉದ್ದಿನಬೇಳೆ ಅದೊಂದು ಒಗ್ಗರಣೆ ಹಾಕಿದ್ರೆ ಉದ್ದಿನ ಬೇಳೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಸಿಗುತ್ತೆ, ಕಟಮ್ ಕುಟುಂಬ ಅಂತ. ಸಾಸಿವೆ, ಆಮೇಲೆ ಕರಿಬೇವು ಸೊಪ್ಪು. ಉದ್ದಿನಬೇಳೆ ಅದು ಕಾಯಿಸಿದ ನಂತರ ಕಾಯಿ ಮೆಣಸು, ಸೊ ಅರಿಶಿನ, ಮೆಣಸು ನೋಡಿ, ಇದು ಮೆಣಸಿನ ನೋಡಿ. ಕಾಯಿಸಿದ ನಂತರ ಇದು ಅರಿವೆ ಸೊಪ್ಪು. ಸರಿ, ಅರಿವೆ ಸೊಪ್ಪಲ್ಲಿ 2 ವಿಧ ಬರುತ್ತೆ, ಒಂದು ಹಸಿರು, ಒಂದು ಇದು ಕೆಂಪು ಬರ್ತದೆ. ಸೊ ಉತ್ತಮವಾಗಿರುವಂಥದ್ದು ಎಲ್ಲ ಒಳ್ಳೆಯ ಗರ್ಭಿಣಿಯವರಿಗೆಲ್ಲ ಒಳ್ಳೆಯದು. ಯಾವುದು? ಇದು ಅರಿವೆ ಸೊಪ್ಪು, ಕೆಂಪು ಅರಿವೆನಾ? ಹಾಂ. ಸೊ ಈ ಸೊಪ್ಪು ಎಲ್ಲ ಮಾಡುವಾಗ ಹೆಚ್ಚು ಹೊತ್ತು ಬೇಕು ಅಂತ ಇಲ್ಲ, ಬೇಗ ಅರ್ಜೆಂಟ್ ಆಗ್ತದೆ. ಕೆಲಸಕ್ಕೆ ಹೋಗುವವರಿಗೆಲ್ಲ ಒಳ್ಳೇದಾಗ್ತದೆ. ನಮಗೆಲ್ಲ ಡ್ಯೂಟಿಗೆ ಹೋಗುವಾಗ ಅರ್ಜೆಂಟಿಗೆ ಆಗ್ತದೆ, ಬೇಗ ಆಗುತ್ತೆ. ಬೇಯಬೇಕಲ್ಲ, ಸ್ವಲ್ಪ ನೀರು ಹಾಕ್ಬೇಕು. ಸೊ ಯೂಶ್ವಲಿ ಈ ಸೊಪ್ಪೆಲ್ಲ ಹಾಕೊಂಡ್ರೆ ಉಪ್ಪು ಹಾಕಿದ್ರೆ ಅದರದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಕೆಲವರಂತೂ ನೀರೇ ಹಾಕಲ್ಲ, ಅದರದೇ ನೀರಲ್ಲಿ ಬೇಯುತ್ತೆ ಅಂತ ಹೇಳಿ. ಅದರದ್ದು ಬೇಯಬೇಕಲ್ಲ, ಹಾಂ ಒಳ್ಳೇದಾಗ್ತದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದರಲ್ಲಿ ಇದು ಇದೆ, ಅದು ಸ್ವಲ್ಪ ಬೇಯುವಾಗ ನೀರು ಬೇಕಲ್ಲ. ಯಾವುದು? ಅದರ ದಂಟು ಬೇಯೋದಕ್ಕೆ. ಕೆಲವರಂತೂ ಈ ಎಳೆತ್ತಾದ್ರೆ ನಾವು ಸೊಪ್ಪೆ ಮಾಡ್ಕೊಳ್ಬಹುದು, ಇಲ್ದಿದ್ರೆ ಬೆಳೆತಿದ ಏನಾದ್ರೂ ಅರಿವೆ ಸೊಪ್ಪು ಇದೆಲ್ಲ ಇದ್ರೆ ಬರೀ ಆ ದಂಟಿಂದ ಸಪ್ರೇಟ್ ತೆಗೆದು ಕೂಡ ಸಾರು ಎಲ್ಲ ಅದನ್ನ ಮಾಡ್ಕೊಳ್ತಾರೆ ಇದರಲ್ಲಿ ಸಾಂಬಾರು. ಸೊ ಲಿಡ್ ಇಟ್ಕೊಂಡು ಇದನ್ನ ಬೇಗ ಬೇಯಿಸ್ಕೊಳ್ಳೋದು. ಸೊ ಈ ಆ್ಯಕ್ಚುಲಿ ಡಾಕ್ಟರ್ಸ್ ಹೇಳ್ತಾರೆ ಯಾವಾಗಲೂ ಸೊಪ್ಪು ತರಕಾರಿಗಳನ್ನು ತಿನ್ನಿ ಅಂತೇಳಿ. ಬಟ್ ಸೊಪ್ಪು ತರಕಾರಿ ಬರೀ ಅಷ್ಟನ್ನೇ ತಿನ್ನಿ ಅಂತ ಹೇಳಿದರೆ ಹಾಗೆ ಸೈಡ್ ಹೋಗಿರುತ್ತೆ. ಸೊ ನೀವು ಅದಕ್ಕೆ ಎಕ್ಸ್ಟ್ರಾ ಏನು ಮೊಟ್ಟೆ ಹಾಕ್ತಾ ಇದ್ದೀರಿ. ಸೊ ತುಂಬ ಒಳ್ಳೆ ಜಾಣತನದಿಂದ ಮಕ್ಕಳಿಗೆ ಹಾಗೆ ತಿನ್ನಿ ಅಂತ ಹೇಳೋದಕ್ಕೆ ಅಲ್ವಾ. ಸೊ ಮಕ್ಕಳದು ಬೇಬಿ ಸಿಟ್ಟಿಂಗ್ ಮಾಡಿ ಮಾಡಿ ಇದೆಲ್ಲ ಒಂದೊಂದೇ ಹೊಸ ರೀತಿಯಾದಂಥದ್ದನ್ನು ಕಲ್ತ್ಕೊಂಡಿದ್ದೀರಿ. ವೆರಿ ನೈಸ್. ಈಗ ಇದು ತೆಂಗಿನ ತುರಿ ಸೊ ಇಷ್ಟು ನೀರಿದೆ ಆದರೂ ಹಾಕ್ಕೊಳ್ಬೋದಲ್ಲ. ಹಾಕಿ ಅದೇ ಹೇಳಿದೆ, ಸೊಪ್ಪು ಬೇಯೋದಕ್ಕೆ ಹೆಚ್ಚು ಹೊತ್ತು ಬೇಕು ಅಂತ ಇಲ್ಲ, ಬೇಗ ಬೇಗ. ಈಗ ಮೊಟ್ಟೆ ಹಾಕೋದು. ಅದಕ್ಕೆ ಒಂದು ಮೊಟ್ಟೆ ಹಾಕೋದು. ಕಲಿಸ್ಬೇಕಾದ ತಕ್ಷಣವೇ ಅರ್ಜೆಂಟಿಗೆ ಆಗ್ತದೆ. ಒಂದು ರಪ್ಪ ಬೇಕಾದರೆ ಯಾರಾದ್ರೂ ಗೆಸ್ಟ್ ಬಂದರೆ ಪಕ್ಕ ಮಾಡಿ ಕೊಡೋದು. ಏನೂ ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಬೇಕು ಅಂತ ಹೇಳಿದ್ರೆ ಮೊಟ್ಟೆ ಹೊಡೆದು ಹಾಕಿದ್ರೆ ಆಯಿತು.
ಹಾಂ ಹಾಂ. ಸೊ ಎಲ್ಲ ನೀರೆಲ್ಲ ಆವಿ ಆಗ್ತಾ ಬಂತು. ಸೊ ಇದು ರೆಡಿನಾ? ಹಾಂ ರೆಡಿ. ಇನ್ನು ತಿನ್ನೋದೇನು. ಸರಿ, ಹಾಗಾದರೆ ಆಫ್ ಮಾಡಲಾ? ಹಾಂ ಆಫ್ ಮಾಡಿ. ಸೊ ನೀವು ರೆಡಿ ಅಂತ ಹೇಳಿದ್ರೆ ನಾನು ಟೇಸ್ಟ್ ನೋಡೋದಕ್ಕೆ ನಾನು ತಯಾರು. ಎಸ್. ಅರಿವೆ ಸೊಪ್ಪಿದು ಹೇಗೆ ಆಗಿದೆ ಅಂತ ರುಚಿ ನೋಡಿ. ಅರವೆ ಸೊಪ್ಪಿನ ಸುಕ್ಕ, ಮೊಟ್ಟೆ ಹಾಕಿ. ಅರವೆ ಸೊಪ್ಪು ಮೊಟ್ಟೆ ಹಾಕಿ, ಅದು ಎಕ್ಸ್ಟ್ರಾ ಒಂದದು ಹೇಳಲೇಬೇಕು ಅಲ್ವಾ? ಅರವೆ ಸೊಪ್ಪು ವಿತ್ ಎಗ್ ಸುಕ್ಕ. ಥ್ಯಾಂಕ್ ಯು ಸೋ ಮಚ್. ಎಸ್, ಸ್ಮೋಕಿಂಗ್ ಹಾಟ್ ಅರವೆ ಸೊಪ್ಪು ಹಾಗೂ ಮೊಟ್ಟೆಯ ಸುಕ್ಕ ತಯಾರಾಗಿದೆ. ತಯಾರಿಸುವ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಅರಿವೆ ಸೊಪ್ಪು ಹಾಗೂ ಮೊಟ್ಟೆ ಸುಕ್ಕ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಹಸಿಮೆಣಸು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಮೆಣಸಿನ ಪುಡಿ, ಅರಿವೆ ಸೊಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸಿಕೊಳ್ಳಿ. ಅರ್ಧ ಬೆಂದ ನಂತರ ತೆಂಗಿನ ತುರಿ, ಮೊಟ್ಟೆ ಹಾಕಿ ಕಲಸುತ್ತಾ ಬೇಯಿಸಿ. ಈಗ ಆರೋಗ್ಯಕರ ಪಲ್ಯ ಅರಿವೆ ಸೊಪ್ಪು ಹಾಗೂ ಮೊಟ್ಟೆ ಸುಕ್ಕ ಸವಿಯಲು ಬಲು ರುಚಿ. ಎಸ್, ಟೇಸ್ಟ್ ನೋಡೇ ಬಿಡೋಣ. ತಗೊಳ್ಳಿ. ಸೊ ಹೇಗಾಗಿದೆ ಹೇಳಬೇಕು. ಮನೆಯಲ್ಲೇ ಯಾವಾಗಲೂ ಮಾಡ್ತಿರಲ್ಲ ಹಾಗೆ ಆಗಿದೆಯಾ, ಡಿಫ್ರೆಂಟ್ ಆಗಿದೆಯಾ ಹೇಳಿ. ಇದು ಮನೆಯಲ್ಲಿ ಮಾಡಿದಾಗೆ. ಮನೆಯಲ್ಲೇ ಮಾಡಿದಾಗ ಆಗಿದೆ. ಐಸ್ ಶಬ್ಬಾಸ್. ಚೆನ್ನಾಗಿದೆ. ಊಟಕ್ಕೆ ಸೊ ಎಗ್ ಆ್ಯಡ್ ಮಾಡಿದ್ರಿಂದ ಅದರ ಟೇಸ್ಟ್ ಇನ್ನೂ ಡಿಫರ್. ಅದರಲ್ಲೂ ಕೂಡ ನೀವು ಹೇಳಿದ್ರಿ ಮನೆಯಲ್ಲೇ ಮಾಡಿದಾಗೆ ಆಗಿದೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಆ ಒಂದು ವಾತಾವರಣ ಇದ್ದರೆ ಮಾತ್ರ ಆ ಥರ ಖುಷಿ ಅನಿಸುತ್ತೆ. ನಮಗೂ ಕೂಡ ತುಂಬ ಸಂತೋಷ ಅನ್ನಿಸ್ತು. ನೀವು ಯಾರೇ ಅತಿಥಿ ಬಂದು ಅವರು ಮನೆಯಲ್ಲೇ ಮಾಡಿದ ಥರ ಆಯಿತು ಅಂತ ಹೇಳಿದರೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ? ಎಸ್, ನಿಮಗೆ ಹೇಗೆ ಅನ್ನಿಸ್ತು? ನನಗಂತೂ ಸಂತೋಷ ಆಯಿತು ನೀವು ಆ ಒಂದು ಮಾತು ಹೇಳಿದ್ದಕ್ಕೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಸರಿ ಅನ್ನಿಸ್ತು. ಚೆನ್ನಾಗಿ ಅನ್ನಿಸ್ತು. ಎಸ್. ಸೊ ಇನ್ನಷ್ಟು ಒಳ್ಳೆ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡಿ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀರಿ. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ ತಮಗೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಎಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಚಟ್ಪಟ್ ಅಂತ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಬೇಕು ನೋಡಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಎಲ್ಲ ಆನ್ಸರ್ ಸಿಕ್ಕಿದೆ. ಬೇಗ ಮೊಟ್ಟೆಯ ಗಶಿನೂ ಮಾಡ್ಕೊಳ್ಬೋದು, ಹಾಗೆಯೇ ಅರಿವೆ ಸೊಪ್ಪು ಹಾಗೂ ಮೊಟ್ಟೆಯ ಸುಕ್ಕ. ಸೊ ಒಂದು ಊಟಕ್ಕಂತೂ ಕಂಪ್ಲೀಟ್ ಬೇಕಾದಷ್ಟು ಇದೆ. ಸೊ ಖಂಡಿತವಾಗ್ಲೂ ಈ 2 ಡಿಶಸ್ಸನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.